ಗೌರವಾನ್ವಿತ ಅತಿಥಿಗಳೇ, ಹಿರಿಯರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ಎಲ್ಲರೂ ಇಲ್ಲಿ ಸೇರಿರುವುದು ನಮ್ಮ ಪ್ರದೇಶದ ಬಹುದಿನಗಳ ಕನಸಾದ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನಾ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ. ಈ ಶುಭ ಕಾರ್ಯಕ್ಕೆ ಆಗಮಿಸಿದ ಎಲ್ಲರಿಗೂ ಸ್ವಾಗತ ಮತ್ತು ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಉದ್ಘಾಟನಾ ಸಮಾರಂಭವನ್ನು ಪ್ರಾರಂಭಿಸೋಣ. ರಸ್ತೆ ಎಂದರೆ ಕೇವಲ ಕಾಂಕ್ರೀಟ್ ಅಥವಾ ಡಾಂಬರ್ ಅಲ್ಲ, ಅದು ಅಭಿವೃದ್ಧಿಗೆ ದಾರಿ, ಶಿಕ್ಷಣ, ಆರೋಗ್ಯ, ವ್ಯಾಪಾರ ಮತ್ತು ಬದುಕಿನ ಸುಗಮತೆಗೆ ಮೂಲಾಧಾರ. ಇಂದು ಈ ಕಾರ್ಯಕ್ರಮವನ್ನು ಶೋಭಾಯಮಾನಗೊಳಿಸಲು ಆಗಮಿಸಿರುವ ಗೌರವಾನ್ವಿತ ಶ್ರೀಮತಿ ಕಮಲಾ ಅಧ್ಯಕ್ಷರು, ಸೋಮೇಶ್ವರ ಪುರಸಭೆ, ಶ್ರೀ ಜಗದೀಶ್ ಆಳ್ವ ಕುವೆತಬೈಲ್ ಅಧ್ಯಕ್ಷರು, ಬಿಜೆಪಿ ಮಂಗಳೂರು ಮಂಡಲ, ಶ್ರೀ ಸತೀಶ್ ಕುಂಪಳ ಬಿಜೆಪಿ ದಕ್ಷಿಣ ಕನ್ನಡ, ಶ್ರೀ ರವಿಶಂಕರ್ ಸೋಮೇಶ್ವರ ಉಪಾಧ್ಯಕ್ಷರು, ಬಿಜೆಪಿ ಮಂಡಲ ಸೋಮೇಶ್ವರ ಪುರಸಭೆ, ಶ್ರೀ ಪುರುಷೋತ್ತಮ ಗಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೋಮೇಶ್ವರ ಪುರಸಭೆ, ಶ್ರೀ ಅರುಣ್ ಬೀರಿ ಕಾರ್ಯದರ್ಶಿ ಮಹಾಶಕ್ತಿ ಕೇಂದ್ರ ಸೋಮೇಶ್ವರ, ಶ್ರೀ ದೀಕ್ಷಿತ್ ನಿಸರ್ಗ ಅಧ್ಯಕ್ಷರು 128 ಬೂತ್ ಸೋಮೇಶ್ವರ, ಶ್ರೀ ಹರೀಶ್ ಕಣ್ಣೀರ್ತೋಟ ಅಧ್ಯಕ್ಷರು 127 ಬೂತ್ ಸೋಮೇಶ್ವರ ಹಾಗೂ ಇನ್ನಿತರ ಗಣ್ಯರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಗಣ್ಯರಿಗೆ ಪುಷ್ಪ ನೀಡಿ ಸ್ವಾಗತ ಕೋರಲು ಊರಿನ ಹಿರಿಯ ನಾಗರಿಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಂಗಳೂರು ಮಂಡಲ ಯುವ ಮೋರ್ಚಾದ ಅಧ್ಯಕ್ಷರಾದ ಮುರಳಿ ಕೋಣಾಜಿಯವರು ಇದ್ದಾರೆ. ಅವರನ್ನು ಆರ್ಥಿಕವಾಗಿ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಪ್ರಭಾವಿ ನಾಯಕರಾದ ಶೇಖರ್ ಕಣ್ಣೀರ್ ತೋಟರ್ ಅವರು ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿರಿಯರು, ಊರಿನ ಪ್ರಮುಖರಾದಂಥ ಚಂದ್ರಶೇಖರ್ ಶೆಟ್ಟಿ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಈ ರಸ್ತೆಯನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸಲು ಈ ಎಲ್ಲ ಮುತುವರ್ಜಿ ವಹಿಸಿದಂಥ ವಿಶ್ವನಾಥ್ ಪೂಜಾರಿ ಕಣ್ಣೀರ್ ತೋಟ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಸಂಜೀವ ಪೂಜಾರಿ ಕಣ್ಣೀರ್ ತೋಟ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಗಣೇಶ್ ಇದ್ದಾರೆ, ಅವರನ್ನು ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಮತ್ತವರು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಸೋಮೇಶ್ವರ ಪುರಸಭೆಯ ಈ ಒಂದು ಪ್ರಮುಖ ಕಣ್ಣೀರ್ ತೋಟ ಸಂಪರ್ಕ ರಸ್ತೆಯ ಕಾಂಕ್ರೀಟೀಕರಣದ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದ ಕಮಲಕ್ಕ, ಪುರಸಭೆಯ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ, ನಮ್ಮ ಪಾರ್ಟಿಯ ಕ್ರಿಯಾಶೀಲ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತಬೈಲ್, ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ ಗಟ್ಟಿ, ನಮ್ಮ ಕೋಟೆಕಾರ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶೇಖರ್ ಕಣ್ಣೀರ್ ತೋಟ, ಅರುಣ್ ಬೀರಿ, ದೀಕ್ಷಿತ್ ನಿಸರ್ಗ, ನಮ್ಮ ಹರೀಶ್ ಕಣ್ಣೀರ್ ತೋಟ, ಮುರಳಿ ಕೋಣಾಜೆ, ಚಂದ್ರಶೇಖರ್ ಶೆಟ್ಟಿ, ನಮ್ಮ ಸುಕನ್ಯಕ್ಕ, ವಿಶ್ವನಾಥರು ಸೇರಿರುವಂಥ ಹರೀಶ್ ಕುಂಪಲ ಎಲ್ಲ ಸೇರಿರುವಂಥ ಎಲ್ಲ ಆತ್ಮೀಯರೇ, ವಿಶೇಷವಾಗಿ ನಮ್ಮ ಗ್ರಾಮೀಣ ರಸ್ತೆಯ ಇವತ್ತು ಪುರಸಭೆ ಆದರೂ ಕಳೆದ ಸುಮಾರು ವರ್ಷಗಳಿಂದ ಗ್ರಾಮೀಣ ಪ್ರದೇಶವಾಗಿದ್ದಂಥ ಸೋಮೇಶ್ವರ ಇವತ್ತು ಪುರಸಭೆ
ಮುಖಾಂತರ ನಮ್ಮ ಅಧ್ಯಕ್ಷರಾದ ಕಮಲಕ್ಕ ಮತ್ತು ರವಿಶಂಕರ್ ಸೋಮೇಶ್ವರ ಮತ್ತು ಈ ಭಾಗದ ಪಂಚಾಯತ್ ಸದಸ್ಯರಾದ ಹರೀಶ್ ಕುಂಪಲ ಇವರೆಲ್ಲರ ನೇತೃತ್ವದಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಒಂದು ರಸ್ತೆಯನ್ನು ಸುಮಾರು 7-8 ಲಕ್ಷ ರೂಪಾಯಿಗಳಿಂದ ಕಾಂಕ್ರೀಟೀಕರಣ ಮಾಡೋದರ ಮುಖಾಂತರ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರಿಗೆ ಪ್ರಥಮತವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಈ ಗ್ರಾಮದ ಪರವಾಗಿ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ತುಂಬ ಕಡೆ ರಸ್ತೆ ಕಾಂಕ್ರೀಟೀಕರಣ, ಡಾಮರೀಕರಣ ಇನ್ನಿತರ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತದೆ. ನೀವು ಆವಾಗ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಇವತ್ತು ರಸ್ತೆ ಮತ್ತು ನೀರಿನ ಮತ್ತು ದಾರಿದೀಪದ ವ್ಯವಸ್ಥೆ ಆದಾಗ ಮಾತ್ರ ಅಭಿವೃದ್ಧಿ ಅಂತ ಅಲ್ಲ, ಒಟ್ಟು ದೇಶದ ಪರಿವರ್ತನೆ ಗಾಳಿ ಬೀಸಬೇಕಾದ್ರೆ ಸಮಾನವಾಗಿ ಅಲ್ಲಿ ವಾಸ ಮಾಡುವಂಥ ಸಾರ್ವಜನಿಕರು ಕೂಡ ಅದೇ ಮಾನಸಿಕತೆಯಲ್ಲಿ ಎಲ್ಲರನ್ನ ಪ್ರೋತ್ಸಾಹ ನೀಡಿದಾಗ ಮತ್ತು ಅಭಿವೃದ್ಧಿ ಪರವಾದ ಸಹಕಾರವನ್ನು ನೀಡಿದಾಗ ಮಾತ್ರ ಯಶಸ್ವಿ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಇವತ್ತು ನಾವು ನೆನಪು ಮಾಡಬೇಕು. ಸುಮಾರು 100 ವರ್ಷಗಳ ಇವತ್ತು ಸಂಭ್ರಮ, ಅವರ 100 ವರ್ಷಗಳ ಸಂಭ್ರಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ 100 ಶತಾಬ್ದಿ ವರ್ಷದಲ್ಲಿ ನಾವಿದ್ದೇವೆ. ಈ ದೇಶದಲ್ಲಿ ಅವರು ವಾಜಪೇಯಿಯವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೋಸ್ಕರ ಪ್ರಧಾನಮಂತ್ರಿ ಸಡಕ್ ರಸ್ತೆಯ ಒಂದು ಯೋಜನೆಯನ್ನು ಇಡೀ ದೇಶದಲ್ಲಿ ತರುವ ಮುಖಾಂತರ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷವಾಗಿ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಡಾಮರೀಕರಣ ಆಗಿರ್ಬೋದು, ಇನ್ನಿತರ ಅನೇಕ ರಸ್ತೆಗಳ ಸಂಪರ್ಕ ರಸ್ತೆ ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡುವ ಮುಖಾಂತರ ಅಭಿವೃದ್ಧಿಗೆ ಒಂದು ದೊಡ್ಡ ಕೊಡುಗೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಿದ್ದರು. ಈ ದೇಶದಲ್ಲಿ ಅದೇ ಸಂದರ್ಭದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಮಕ್ಕಳಿಗೆ ಪಾಠ ಮಾಡುವ ಇಡೀ ದೇಶದಲ್ಲಿ ಮರದ ಅಡಿಯಲ್ಲಿ ಪಾಠ ಮಾಡುವಂಥ ವಾತಾವರಣ ಇತ್ತು. ಆ ಸಂದರ್ಭದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಇಡೀ ದೇಶಕ್ಕೆ ಕೊಠಡಿಯನ್ನು ಕೊಟ್ಟಿರುವಂಥ ಏಕೈಕ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇಡೀ ದೇಶದಲ್ಲಿ ಕುಡಿಯುವ ನೀರಿಗೋಸ್ಕರ ನದಿ ಜೋಡಣೆಯ ಕೆಲಸವನ್ನು ಮಾಡಿರುವಂಥದ್ದು, ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ವರ್ಷ ಈ ಕಣ್ಣೀರು ತೋಟ ರಸ್ತೆಗೆ ಕೂಡ ಕಾಂಕ್ರೀಟೀಕರಣ ಆಗಿರುವಂಥದ್ದು ಅತ್ಯಂತ ಸಂತೋಷ ಸಂಭ್ರಮ ಆಗಿದೆ. ಈ ಭಾಗದಲ್ಲಿ ನಮ್ಮ ಸಂಸದರ ಮುಖಾಂತರ, ವಿಧಾನ ಪರಿಷತ್ ಸದಸ್ಯರ ಮುಖಾಂತರ ಬೇರೆ ಬೇರೆ ಭಾಗಗಳಲ್ಲಿ ಅವರಿಗೆ ಸಿಗುವಂಥ ಅನುದಾನವನ್ನು ಬಳಸಿಕೊಂಡು ನಮ್ಮ ಅಧ್ಯಕ್ಷರಾದ ಜಗದೀಶ್ ಆಳ್ವ ಅವರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಟ್ಟು ಅನೇಕ ವರ್ಷಗಳಿಂದ ಸೋಮೇಶ್ವರ ಪುರಸಭೆಯನ್ನು ಭಾರತೀಯ ಜನತಾ ಪಾರ್ಟಿಯ ಆಡಳಿತಕ್ಕೆ ಈ ಭಾಗದ ಜನರು ಕೊಟ್ಟಿದ್ದರು. ಇಲ್ಲಿ ಸುಕನ್ಯಾ ವಿಶ್ವನಾಥ್ ಅವರು ಹಿಂದೆ 2 ಸಲ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನಾನು ಕೂಡ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದವ. ಈ ಗ್ರಾಮದ ಪರಿಸ್ಥಿತಿ, ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕಿದ್ರೆ ಯಾವ ವಾತಾವರಣ ಇತ್ತು ಅಂತ ನನಗೆ ಸಹ ಗೊತ್ತಿದೆ. ಕೇಂದ್ರ ಸರ್ಕಾರ 2014ಕ್ಕೆ ಯಾವಾಗ ಕೇಂದ್ರದಲ್ಲಿ ನೇರವಾಗಿ 14ನೇ ಹಣಕಾಸು ಯೋಜನೆಯಲ್ಲಿ ನೇರವಾಗಿ ಪಂಚಾಯತಿಗೆ ಅನುದಾನವನ್ನು ನೇರವಾಗಿ ಕೊಟ್ಟ ನಂತರ ಅಭಿವೃದ್ಧಿಗೆ ಒಂದು ಸ್ವಲ್ಪ ವೇಗ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು 15ನೇ ಹಣಕಾಸಿನಲ್ಲಿ ಕೇಂದ್ರ ಸರ್ಕಾರ ನೇರವಾಗಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ನೇರವಾಗಿ ಹಣವನ್ನು ಪಟ್ಟಣ ಪಂಚಾಯತ್ ಅಥವಾ ಪುರಸಭೆ ಅಥವಾ ಗ್ರಾಮ ಪಂಚಾಯತಿಗೆ ಬರೋದರಿಂದ ಒಂದಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗಿದೆ. ಇದೇ ಥರ ರಾಜ್ಯ ಸರ್ಕಾರ ಕೂಡ ಸಹಕಾರ ಮಾಡಿದರೆ ಖಂಡಿತವಾಗಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ, ಬೊಮ್ಮಾಯಿಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಪುರಸಭೆಗೆ ಸುಮಾರು 10 ಕೋಟಿ ಅನುದಾನವನ್ನು ನಗರೋತ್ಥಾನದಲ್ಲಿ ಕೊಟ್ಟಿರುವಂಥದ್ದು ಅನೇಕ ಕಡೆ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಹಕಾರಿಯಾಗಿದೆ. ಇವತ್ತು 20 ಕೋಟಿ ಕೊಟ್ಟ ಅನುದಾನದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಆಗಿದೆ. ನಾನು ವಿನಂತಿ ಮಾಡೋದು, ರಾಜ್ಯ ಸರ್ಕಾರ ಕೂಡ ಇದೇ ರೀತಿ ಅನುದಾನವನ್ನು ನಗರಾಡಳಿತಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೇಂದ್ರದ ಜಲಸಿರಿ ಯೋಜನೆಯಲ್ಲಿ ಈಗಾಗಲೇ ಕುಡಿಯುವ ನೀರಿನ ಮಹತ್ವಾಕಾಂಕ್ಷಿ ನರೇಂದ್ರ ಮೋದಿಯವರ ಪ್ರತಿ ಮನೆಗೆ ನಲ್ಲಿ ನೀರಿನ ಯೋಜನೆಯನ್ನು ತರಬೇಕೆನ್ನುವ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಾದ್ಯಂತ ಒಂದು ಯೋಜನೆಯನ್ನು ಹಾಕಿಕೊಂಡು ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ನಮ್ಮ ಸೋಮೇಶ್ವರ ಪುರಸಭೆಯಲ್ಲಿ ಕೂಡ ಈ ಒಂದು ನಲ್ಲಿ ನೀರಿನ ವಿತರಣೆಗೋಸ್ಕರ ಈಗಾಗಲೇ ಪೈಪ್ಲೈನ್ ಅಳವಡಿಸಿ ಕೆಲವು ಕಡೆ ನೀರನ್ನು ಕೊಡುವಂಥ ವ್ಯವಸ್ಥೆ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಪುರಸಭಾ ಸದಸ್ಯರು ಮತ್ತು ಪಂಚಾಯತ್ ಪಟ್ಟಣ ಪುರಸಭಾ ಆಡಳಿತ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ರಸ್ತೆಯ ಮುಖಾಂತರ ಈ ಭಾಗದ ಜನರಿಗೆ ತುಂಬ ಅನುಕೂಲ ಆಗಿದೆ. ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ದೇವರ ಅನುಗ್ರಹ ಮಾಡಲಿ.
ಮತ್ತು ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಿಗೆ ಕಮಲಕ್ಕ ಮತ್ತು ವಿಶೇಷವಾಗಿ ಪುರಸಭೆ ಉಪಾಧ್ಯಕ್ಷರಾಗಿ ರವಿಶಂಕರ್ ಸೋಮೇಶ್ವರ್ ಅವರು ಅತ್ಯಂತ ಕ್ರಿಯಾಶೀಲವಾಗಿ ಈ ಭಾಗದಲ್ಲಿ ಓಡಾಟ ಮಾಡ್ತಾ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಹರೀಶ್ ಕುಂಪಲ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅನೇಕ ಜನಪರವಾದ ಕೆಲಸ ಕಾರ್ಯವನ್ನು ಮಾಡೋದರ ಮುಖಾಂತರ ಈ ಭಾಗದಲ್ಲಿ ಜನಸಾಮಾನ್ಯರ ಭಾವನೆಗೆ ಅನುಗುಣವಾಗಿ ನಾನೊಂದು ಮಾತು ಹೇಳಲೇಬೇಕು. ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಆನ್ಲೈನ್ ಸಿಸ್ಟಮಲ್ಲಿ ಅತ್ಯಂತ ಹುಷಾರಿರುವಂಥ ಮತ್ತು ಯಾವುದೇ ಮತದಾರ ಪಟ್ಟಿ ಇರ್ಬೋದು ಅಥವಾ ಪಡಿತರ ಚೀಟಿಯ ವ್ಯವಸ್ಥೆ ಇರ್ಬೋದು ಅಥವಾ ಯಾವುದೇ ವಿಷಯ ಇರ್ಬೋದು ಅತ್ಯಂತ ಪರಿಣತಿ ಇರುವಂಥ ಕೌನ್ಸಿಲರ್ ಅಂದರೆ ಹರೀಶ್ ಕುಂಪಲ್ ಅಂತ ಹೇಳಲಿಕ್ಕೆ ಕೂಡ ನಾನು ಅತ್ಯಂತ ಸಂತೋಷ ಪಡ್ತೀನಿ. ಒಳ್ಳೆಯ ಕೆಲಸ ಮಾಡ್ತಾರೆ. ಅವರಿಗೆ ನಿಮ್ಮೆಲ್ಲರ ಸಹಕಾರವನ್ನು ಪೂರ್ಣವಾಗಿ ಕೊಡಿ. ಎಲ್ಲ ಅಭಿವೃದ್ಧಿ ಕೆಲಸವನ್ನು 5 ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಲಿ. ನಮ್ಮ ರವಿಶಂಕರ್ ಹೇಳಿದಾಗೆ ಎಲ್ಲ ಗ್ರಾಮದಲ್ಲಿ ಇಡೀ ಸೋಮೇಶ್ವರದ ಎಲ್ಲ ಭಾಗಗಳಲ್ಲಿ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀವೆಲ್ಲ ಕೊಡಬೇಕು ಅಂತ ವಿನಂತಿಯನ್ನು ಮಾಡಿ ಈ ಕೆಲಸಕ್ಕೆ ಸಹಕಾರ ಮಾಡಿದಂಥ ಊರಿನ ಜನರಿಗೆ ಕೂಡ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಮಗನ ದೇವರ ನಿಮಿತ್ತೊಂದು ಮಗನಿದ ಆರಾಧ್ಯ ದೇವರಾಯನ ಸೋಮನಾಥ ದೇವರ ಕೈ ಮುಗಿದು ಇನ್ನಿತ ಈ ರಸ್ತೆ ಉದ್ಘಾಟನೆದ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ನಮ್ಮ ಜನಪ್ರಿಯ ಜಿಲ್ಲಾಧ್ಯಕ್ಷರಾಯನ ಸತೀಶ್ ಕುಂಪಲ್ರೆ, ನಮ್ಮ ಸೋಮೇಶ್ವರ ಪುರಸಭೆತ ಅಧ್ಯಕ್ಷರಾಯನ ಕಮಲಕ್ಕ, ಉಪಾಧ್ಯಕ್ಷರಾಯನ ರವಿಶಂಕರ್, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಯನ ಪುರುಷೋತ್ತಮ ಗಟ್ಟಿಯಲ್ಲಿ, ಬೂತದ ಅಧ್ಯಕ್ಷರಾಯನ ದೀಕ್ಷಿತ್ ಕುಂಪಲ, ಅಂಜನೆ ಮುರಳಿ ಕೋನಾದೆ, ನಮ್ಮ ಅರುಣ್ ಬೀರಿ, ನಮ್ಮ ಮಾಜಿ ಕೋಟಗಾರದ ಅಧ್ಯಕ್ಷರಾಯನ ಶೇಖರ್ ಕನೀರ್ ತೋಟ, ಅಂಜನೆ ಈ ಭಾಗದ ಸತ್ಸನ್ಯ ಬನ್ನಕನೆ ಭಾರಿ ಸಕ್ರಿಯ ಪಾದರಸದಂತ ಓಡಾಟ ಪೂರ ಇಡೀ ಕ್ಷೇತ್ರಡೆ ಸೋಮೇಶ್ವರಡು ಭಾರಿ ಪ್ರಸಿದ್ಧಿಯಾದ ನಮ್ಮ ಸದಸ್ಯರಾಯನ ಹರೀಶ್ ಕುಂಪಲ ಅಂಚನೆ ಸೇರಿದ ಸಜ್ಜನ ಬಂಧುಲೆ ಶ್ರದ್ಧೆದ ಅಪ್ಪೆಲ್ಲೆ ಜೋಕುಲೆ ಭಾರಿ ವಿಶಿಷ್ಟమైన ಕಾರ್ಯಕ್ರಮ ಓಲ್ಲ ಇಂಕುಲು ನಮ್ಮ ಪಂಚಾಯತಿ ಜಿಂದ ನೆಟ್ಟು ಕಾರ್ಯಕ್ರಮ ಇತ್ತಿನ ಇದಕ್ಕೆ ಪೂರ್ತಿ ಸ್ವಾಗತ ಮಾಡ್ಕೊಂಡು ನಮ್ಮ ಸದಸ್ಯರಲ್ಲಿ ಆಂಡ ಈ ಊರದಲ್ಲಿ ಏತು ಇಂಟ್ರೆಸ್ಟ್ ಉಂಡು ಅಂಡ ಇನ್ನು ಅಕ್ಕ ನಮ್ಮ ಬೈದಲ್ಲಿ ಮಾತರೆಲ್ಲ ಅರೆ ನಾನು ಖುಷಿತ್ತು ಇಡೀ ಆ ಸಮುದಾಯ ಮಾತರೆಲ್ಲ ಸ್ವಾಗತ ಮಾಡ್ತಾರೆ ಹೊಂಡ ಈ ಊರದಾಗ್ಲಾಗಿ ಈ ರಸ್ತೆದಲ್ಲಿ ಏತ್ ಮಲ್ಲ ಖುಷಿಯಾದನಂದು ಮನೆಯರ ನನಗೆ ಮಾತ್ರೆಗಳು ಭಾರಿ ಖುಷಿಯಾಗ್ಬಂದು ಕೇಂದ್ರೋಡು ಎಂಚ ನರೇಂದ್ರ ಮೋದಿನ ಸರ್ಕಾರದ ಒಂದು ಟೀಮು ನಮ್ಮ ಇಡೀ ದೇಶದ ಎಂಚ ಬೇಲೆ ಮಲ್ಪಡ ಅವೇ ರೀತಿ ನಮ್ಮ ಎನ್ನಲೆಕ್ಕೊಡು ಇಡೀ ಕರ್ನಾಟಕಡೆ ನಮ್ಮ ಸೋಮೇಶ್ವರ ಪುರಸಭೆತ ಮಾತ ಅಧ್ಯಕ್ಷರು ಉಪಾಧ್ಯಕ್ಷರು ಕೌನ್ಸಿಲರ್ನ ಮಾತಿರಲ್ಲ ಆ ನರೇಂದ್ರ ಮೋದಿನ ಟೀಮ್ ಅವ್ರು ಎಂಚ ಬೇಲೆ ಮಲ್ಪಡ ಅವೇ ರೀತಿ ಈ ಸೋಮೇಶ್ವರ ಭಾಗಗಳು ಕೆಲಸ ಮಲ್ತೊಂದೊಂದು ಮನೆಯರೆ ಇಂಕ ಭಾರಿ ಹೆಮ್ಮೆ ಒಂದುಂಡು ನಿಜವಾದ ಅಂಡ ಯಾನ ಮತ್ತೆ ಮಾತರೆಗಳ ಆಭಾರಿ ಆದಲ್ಲ ನಿಜವಾದ ಓಲ್ಲ ಊರ್ದ ಬೇಲೆ ಅಂಡ ಇಂಕ್ಲಿಗೆ ಪಕ್ಷದ ಅಧ್ಯಕ್ಷರನಕ್ಲಿ ಮಲ್ಲ ತರಬೆಚ್ಚ ಜಾಸ್ತಿ ಪೂರಾ ಮೇರೆಲ್ಲ ಫೋನ್ ಮಾಡ್ತಾನಲ್ಲ ಸೋಮೇಶ್ವರದ್ದು ಇನಿಮುಟ್ಟ ಒಂಜೇ ಕಂಪ್ಲೇಂಟ್ ಎಂಕೆಲ್ಲ ಮಂಡಲಗೆ ಎತ್ತನ್ಲೆಕ್ಕ ಮಲ್ತನ ಕೀರ್ತಿ ನಮ್ಮ ಕಮಲಕ್ಕ ಅದಪ್ಪು ರವಿಶಂಕರ್ ಅದಪ್ಪು ಹರೀಶ್ ಅದಪ್ಪು ಅತ್ತಂಡ ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರು ಪುರುಷನ್ನೇ ಅದಪ್ಪು ಮಕ್ಕಳು ಪೂರ ಏನು ನಿರ್ವಹಣೆ ಮಲ್ತದೆ ಆ ಮೂಲೆ ಹೆಂಚಿನ ಸಮಸ್ಯೆ ಅಂಡ ಏನು ಮೂಲೆ ಸರಿ ಮಲ್ತದ ಕೊರ್ಪು ನಂಜಿನ ಮಲ್ಲ ಬೇಲೆನ್ ಮಲ್ತೀರಿ ಅಂಚಾದ ಯಾನ ಮಕ್ಕಳಿಗೆ ಸುರುಕಾದ ಯಾನ ಮಕ್ಕಳಿಗೆ ಮಾತರೆಗಳ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸೋದು ನಮ್ಮ ಇಡೀ ನಮ್ಮ BJPದ ಮಲ್ಲ ಬೆಲ್ಟಿ ಸೋಮೇಶ್ವರ ಅಂಚಾದ ಶಾಸಕರನ್ನ ಏತ್ ನಿರ್ಲಕ್ಷ್ಯ ಇತ್ತಿಂಡಲ್ಲ ಶತಾಯ ಗತಾಯ ಐಕ್ ರವಿಯನ್ನಿ ಇತ್ತೆಲ್ಲ ಕೆಲವು ಯೋಜನೆ ಮಾಡೋದಿಲ್ಲ ರೀ ಈ ಸೋಮೇಶ್ವರ ಬರ್ಪುನ ಅತ್ತಂದ ಪಿದಾಯಿರ್ದಲ್ಲ ಐಕ್ ಕನದ ನಮ್ಮ ಇನಿಲ ಆ ಬೇಲೆಯನ್ನು ಮಲ್ಪಗ ಪಂಪುನ ದೃಷ್ಟಿ ಮೂಲೊಂಜಿ ಅಭಿವೃದ್ಧಿ ಮಲ್ಪಡೊಂದು ಈ ಸೋಮೇಶ್ವರನೊಂಜಿ ಮಾದರಿಯಾದ ಇಡೀ ದೇಶಕ್ಕೆ ತೋಜ್ಬೋಡು ಪಂಪುನೊಂಜಿ ಬಾರಿ ಮಲ್ಲ ಹುಮ್ಮಸ್ಸುಡು ಬೇಲೆ ಮಲ್ತೊಂದುಲ್ಲಿರು ಮುಕುಲ್ನ ಬೇಲೆ ಮುಕುಲ್ ಮಲ್ಪುನಂಚಿತ್ತಿನ ಈ ಬೇಲೆಗೆ ಆ ಸೋಮನಾಥ ದೇವರು ಅನುಗ್ರಹ ಮಲ್ಪಾಡು ನನಾತ್ ಓಲೋಲು ಜನಕ್ಲೆಗೆ ಕಷ್ಟದ ಅಂದುಂಡ ಅಲ್ಪ ಪೂರ ಆ ರಸ್ತೆ ಅದಪ್ಪು ನೀರ್ದಾದಪ್ಪು ಏನು ಮಾತೆಲ್ಲ ಮಲ್ಪುನಂಜಿನ ಮಲ್ಲ ಸೌಭಾಗ್ಯ ದೇವರಾಗ್ಲಿ ಕರುಣಿಸಾವಡು ಪಂಡದು ಎನ್ನ ಇರಟ್ಟು ಪಾತ್ರೆ ಮುಕ್ತಾಯ ಮಲ್ಪ ಜೈ ಹಿಂದ್ ಜೈ ಶ್ರೀರಾಮ್. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಇಲ್ಲಿ ಬಲ್ಯದಲ್ಲಿ ಒಂದು ಗಾದೆ ಉಂಟು, ಮಗು ಕೂಗದೆ ತಾಯಿ ಹಾಲು ಕೊಡೋದಿಲ್ಲ ಅಂತೇಳಿ. ಅದೇ ರೀತಿ ಇಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಾಕ್ಕ, ಸೌಪರ್ಣ್ಯಕ್ಕ ಮತ್ತು ಸುಕನ್ಯಕ್ಕ ಅದು ಎಷ್ಟು ಫೋನ್ ಮಾಡಿದ್ದಾರೆ ಅಂತೇಳಿ ಹೋದ ಮಳೆಗಾಲದಲ್ಲಿ ಎಷ್ಟು ಸಲ ಅವರು ಸ್ಕೂಟರಲ್ಲಿ ಬಿದ್ದಿದ್ದಾರೆ ಅಂತೇಳಿ ನನಗೆ ಪಟ್ಟಿ ಕೊಡ್ತಿದ್ರು, ಇವತ್ತು ಬಿದ್ದು ನಿನ್ನೆ ಬಿದ್ದು ಅಂತೇಳಿ. ಅದೇ ರೀತಿ ಕಮಲಕ್ಕನವರು ಈ ಭಾಗದ ಸದಸ್ಯರಾಗಿದ್ದುಕೊಂಡು ಕಳೆದ ಬಾರಿ ಅವರು ಆಶ್ವಾಸನೆ ಕೊಟ್ಟಿರ್ಬೋದು ಈ ರಸ್ತೆಯನ್ನು ಮಾಡ್ತೇನೆ ಅಂತೇಳಿ. ನಿಜವಾಗಿ ಅದಕ್ಕೆ ನಾನು ಸೋಮನಾಥ ದೇವರಿಗೆ ಹಾಗೆ ಮಳೆಯ ಚಾಮುಂಡಿ ದೇವರಿಗೆ ವಿಶೇಷವಾಗಿ ವಂದನೆ ಅರ್ಪಿಸ್ತೇನೆ. ಯಾಕೆಂದರೆ ಅವರ ಅನುಗ್ರಹದಿಂದ ಈ ರಸ್ತೆ ಇವತ್ತು ಭಾರಿ ಚೆಂದಾಗಿ ಆಗಿದೆ. ಮುಖ್ಯವಾಗಿ ಕಾಂಟ್ರಾಕ್ಟ್ದಾರರು ಇದು ಫಂಡ್ ಪಾಸ್ ಆದಮೇಲೆ ಕಾಂಟ್ರಾಕ್ಟ್ದವರು ಸ್ವಲ್ಪ ಹಿಂದೇಟು ಹಾಕ್ತಿದ್ರು, ನಾಳೆ ಮಾಡ್ತೇನೆ. ಆಗ ಪುಣ್ಯಕ್ಕೆ
ನಮ್ಮ ಡಿಸೆಂಬರ್ 25 ಆ ಮಲಯಾಳಿ ಚಾಮುಂಡಿ ದೇವಸ್ಥಾನದ ಜಾತ್ರೆ ಬಂತು. ಆ ನೆಪವನ್ನು ಕೊಂಡರೆ ಹೇಳಿದೆ, ಆ ಜಾತ್ರೆಗೆ ಇಲ್ಲಿವರೆಗೆ ಕಷ್ಟ ಆಗ್ತದೆ, ಇಲ್ಲಿ ಹೋಗ್ಲಿಕ್ಕೆ ಉಂಟು, ದಯವಿಟ್ಟು ಆ ಜಾತ್ರೆ ಒಳಗೆ ಮಾಡಿಕೊಡ್ಬೇಕಂತೇಳಿ. ಅದು ಆ ಮಲಯಾಳಿ ಚಾಮುಂಡಿಯ ಅನುಗ್ರಹದಿಂದ ನೆರವೇರಿತ್ತು. ಅದಕ್ಕೆ ಮೊದಲು ಆ ರಸ್ತೆ ಭಾಳ ಉತ್ತಮವಾಗಿ ಆಗಿದೆ. ಅದಕ್ಕೂ ಮುಖ್ಯವಾಗಿ ಇಲ್ಲಿನ ಈ ಜನರು ಜಗ್ಗನ ಹೇಳಿದಾಗೆ ಅವರ ಆ ಪ್ರೀತಿ ಮತ್ತು ಆ ವಿಶ್ವಾಸ ಮತ್ತು ಅವರಿಗೆ ಈ ರಸ್ತೆ ಆದಮೇಲೆ ಆದಂಥ ಖುಷಿ, ಅದು ನಮಗೆ ಕಂಡಾಗ ನಮಗೆ ನಾವು ಇದು ಕೆಲಸ ಮಾಡಿದಕ್ಕೆ ಸಾರ್ಥಕತೆ ಆಯಿತು ಅಂತೇಳಿ ನಮಗೆ ಕೂಡ ಮನಸ್ಸಿಗೆ ಖಂಡಿತ ಬಂತು. ಅದೇ ರೀತಿ ಅವರು ರಸ್ತೆ ಆಗುವ ಕೂಡ ಎಲ್ಲ ಮನೆಯವರು ಬೇಕಾದಂಥ ವ್ಯವಸ್ಥೆ, ನೀರು ಬೇಕಾದ ನೀರು ಹಾಕುವಂಥದ್ದು ಅದನ್ನು ಮುತುವರ್ಜಿ ನೋಡಿಕೊಂಡು ಮಾಡಿದ್ದಾರೆ. ಅದಕ್ಕೆ ಈ ಭಾಗದ ಈ ರಸ್ತೆಯನ್ನು ಯಾರೆಲ್ಲ ಉಪಯೋಗ ಮಾಡ್ತಾರೆ ಅವರಿಗೆಲ್ಲರಿಗೂ ಸೋಮೇಶ್ವರ ಪುರದ ವ್ಯಾಪ್ತಿ ಹಾಗೂ ನಮ್ಮ ಮಂಗಳೂರು ಮಂಡಲದ BJP ಪರವಾಗಿ ಹೃತ್ಪೂರ್ವಕ ವಂದನೆ ಅರ್ಪಿಸ್ತೇನೆ. ನಮಗೆ ನಾನು ಹೇಳಿದೆ, ಸೋಮೇಶ್ವರ ಭಾಗದಲ್ಲಿ ಇನ್ನಷ್ಟು ರಸ್ತೆಯನ್ನು ನಮ್ಮ ಮತದಾರರ ಅಥವಾ ನಮ್ಮ ಈ ಸಾರ್ವಜನಿಕರ ಅವರ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರಿಸುವ ಶಕ್ತಿಯನ್ನು ಆ ಸೋಮನಾಥ ದೇವರು ಗ್ರಾಮದ ಮಲಯಾಳಿ ಚಾಮುಂಡಿ ನಮಗೆ ಅನುಗ್ರಹಿಸಲಿ. ಈ ರಸ್ತೆಯನ್ನು ಒಳ್ಳೆಯ ರೀತಿಯಲ್ಲಿ ನೀವು ಸಂತಸ ಪಟ್ಟಿದ್ದೀರಿ, ಇನ್ನು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಸಹಕಾರ ಒಟ್ಟದ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ರಸ್ತೆಯ ಉದ್ಘಾಟನೆಗೆ ಮುಖ್ಯವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಬೇರೆ ಕಾರ್ಯಕ್ರಮದ ನಿಮಿತ್ತ ಬ್ಯುಸಿ ಇದ್ದರು, ಆದರೂ ಕೂಡ ಇಲ್ಲಿ ಬರಬೇಕಂತ ಹೇಳುವಾಗ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ವಿಶೇಷವಾಗಿ ನಾನು ವಂದನೆ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಮಂಗಳೂರು ಮಂಡಲದ ಅಧ್ಯಕ್ಷರು ನಮ್ಮ ಜೊತೆ ನಿರಂತರ ಇರುವವರು ಹೇಳಿದವರು, ನಾವು ಸೋಮೇಶ್ವರದ ಹೆಚ್ಚು ಅವರಿಗೆ ಕಿರಿಕಿರಿ ಕೊಡೋದಿಲ್ಲ ಅಂತೇಳಿ. ಅದ್ರ ಮೇಲೆ ಹೇಳ್ತೇವೆ, ನಮಗೆ ಅನುದಾನ ಬೇರೆ ಬೇರೆ ಕೊಡಿ ಅಂತೇಳಿ. ನಾವು ನೋಡೋದು ನಮ್ಮ ಸೋಮೇಶ್ವರದ ಮಾತ್ರ, ಅವರಿಗೆ ಇಡೀ ಮಂಗಳೂರು ಮಂಡಲ ಇದೆ, ಆದರೂ ನಾವು ಅವರನ್ನು ಬಿಡೋದಿಲ್ಲ. ಬೇರೆ ಬೇರೆ ರೀತಿ ಅನುದಾನ ತಂದು ಇನ್ನಷ್ಟು ನಮ್ಮ ಗ್ರಾಮದ ಬೇಡಿಕೆ ಇರುವಂಥ ಎಲ್ಲನೂ ಈಡೇರಿಸಿ ನಾವು ಪ್ರಯತ್ನ ಮಾಡ್ತೇವೆ. ಅದೇ ರೀತಿ ನನಗೆ ಹೆಗಲಿಗೆ ಕೊಟ್ಟು ಇರುವಂಥವ್ರು ನಮ್ಮ ಸ್ಥಾಯಿ ಸಮಿತಿ ಪುರುಷನ್ನ, ನಾವು ಸ್ಥಾಯಿ ಸಮಿತಿ ಅಲ್ಲದಿದ್ದರೂ ನಾವು ನನ್ನ ತಮ್ಮನಾಗಿದ್ದೇವೆ. ಅದೇ ರೀತಿ ಅಲ್ಲದೆ ಸೋಮೇಶ್ವರದಲ್ಲಿ ಇರುವಂತಹ ಎಲ್ಲ ಸದಸ್ಯರು ಕೂಡ ನಾವೊಂದು ಒಂದೇ ಕುಟುಂಬದವರು ಇದ್ದುಕೊಂಡು ಈ ಸೋಮೇಶ್ವರದ ಅಭಿವೃದ್ಧಿಯನ್ನು ಮಾಡ್ತೇವೆ. ಮುಂದೆ ಕೂಡ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ಬಂದಂಥ ಈ ಕಾರ್ಯಕ್ರಮ ಬಂದಂಥ ಅದೇ ರೀತಿ ಅಧ್ಯಕ್ಷರು ಕೂಡ ಬಂದಂಥ ಎಲ್ಲರಿಗೂ, ನಮ್ಮ ಪಕ್ಷದವರಿಗೂ, ಇಲ್ಲಿನ ಸಾರ್ವಜನಿಕರಿಗೂ, ಚಂದ್ರಣ್ಣನಿಗೂ ಎಲ್ಲರಿಗೂ ನಾನು ಪುರಸಭೆ ವತಿಯಿಂದ ಪ್ರೀತಿಯ ವಂದನೆ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಯುವ ಮೋರ್ಚಾದ ಮುರಳಿಯಣ್ಣ ಕೂಡ ಬಂದಿದ್ದಾರೆ, ಈ ಬೂತ್ನ ಅಧ್ಯಕ್ಷರುಗಳು ಇದ್ದಾರೆ, ಎಲ್ಲ ಕಾರ್ಯಕರ್ತರಿಗೂ, ಮಾಸಿಕ ಕೇಂದ್ರದ ಕಾರ್ಯದರ್ಶಿಗಳಿದ್ದಾರೆ, ಜಯಣ್ಣ ಇದ್ದಾರೆ, ಹಿರಿಯರು ಜಯಣ್ಣ, ಎಲ್ಲ ನಮ್ಮ ಹರೀಶಣ್ಣ ಇದ್ದಾರೆ, ಎಲ್ಲರಿಗೂ ಪ್ರೀತಿಯ ನಮ್ಮ ವಂದನೆ ಅರ್ಪಿಸ್ತೇನೆ. ವಿದ್ಯಕ್ಕೆ ಸೌಕರ್ಯಕ್ಕೆ ನಿಮಗೆ ಪ್ರತ್ಯೇಕವಾಗಿ ಮತ್ತೆಲ್ಲರಿಗೂ ಕೂಡ ಇನ್ನೊಮ್ಮೆ ನಾನು ವಂದನೆ ಅರ್ಪಿಸ್ತಿದ್ದೇನೆ. ಧನ್ಯವಾದ. ಕಾರ್ಯಕ್ರಮದ ಅಂತ್ಯದಲ್ಲಿ ಸರ್ವ ಗಣ್ಯರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಾಂಧವರಿಗೂ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಸಿಹಿಯೊಂದಿಗೆ ಸಮಾಪ್ತಿಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಜಿ ಕಿ ನರೇಂದ್ರ ಮೋದಿ ಜಿ ಕಿ ನರೇಂದ್ರ ಮೋದಿ ಜಿ ಕಿ